ನಮಸ್ತೆ, ಹೇಗಿದ್ದೀರಾ? ಎಲ್ಲರೂ ವೋಟ್ ಹಾಕಿ ಬಂದಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ವೋಟ್ ಹಾಕ್ಕೊಂಡು ಬಂದಿದ್ದೆ, ಗುರ್ತು ಸಮೇತ ಹಾಕ್ತಾ ಇದ್ದೀನಿ. ಏನು ಮಾಡಿದ್ರಿ ಅಂತೇಳಿ ಕಮೆಂಟ್ಸ್ ಮಾಡಿ ತಿಳಿಸಿ. ಇವತ್ತು ನೋಡಿ, ಸಾಸಿವೆ ಉಪ್ಪಿನಕಾಯಿ, ಕರಂಡೆ ಮತ್ತು ಮಾವಿನ ಮಿಡಿ ಉಪ್ಪಿನಕಾಯಿ. ಮಾವಿನ ಮಿಡಿ ತುಂಬಾ ಕಾಸ್ಟ್ಲಿ ಇತ್ತು. ಒಂದು 20 ಮಿಡಿಗೆ ನನಗೆ 150 ರೂಪಾಯಿ ತನಕ ಕೊಟ್ಟು ತರಬೇಕಾಯಿತು. ಆನಂತರ ಇದಕ್ಕೆ ಕರಂಡೆಕಾಯಿ ಅಂತ ಹೇಳ್ತಾರೆ. ಇದು ಮಾತ್ರ 40 ಕೆಜಿಗೆ 40 ರೂಪಾಯಿಗೆ 1 ಕೆಜಿ ಸಿಕ್ತು ನನಗೆ. ನೋಡಿ, ಹೀಗೆ ಫಸ್ಟ್ ನೋಡಿ, ಒಂದು 200 ಗ್ರಾಮ್ ಅಷ್ಟು ಉಪ್ಪನ್ನು, ಕಲ್ಲುಪ್ಪೆ ಹಾಕಬೇಕು. ಇದಕ್ಕೆ ಪುಡಿ ಮಾಡಿ ಮಿಕ್ಸಲ್ಲಿ ಹಾಕಿ ಒಂದು ರೌಂಡ್ ಹಾಕಿ ಪುಡಿ ಮಾಡಿ, ಇದ್ರ ಜೊತೆ ಲೇಯರ್ ಬೈ ಲೇಯರ್ ಹಾಕಿ ನೀವು ಅದನ್ನ ಉಪ್ಪಲ್ಲಿ ಹಾಕಿಡಬೇಕಾಗತ್ತೆ. ಮತ್ತೊಂದು ವಿಷಯ, ಕರಂಡೆಕಾಯಿನ ಆಮೇಲೆ ಮಾವಿನಕಾಯಿನ ಯಾವತ್ತೂ ನಾವು ನೀರಲ್ಲಿ ತೊಳಿಬಾರ್ದು. ಒಂದು ಒದ್ದೆ ಬಟ್ಟೆ ಮಾಡಿ ಒರೆಸಿ ಅದನ್ನ ಫ್ಯಾನ್ ಅಡಿಯಲ್ಲಿಟ್ಟು ಅದನ್ನ ಸ್ವಲ್ಪ ಒಣಗಿಸಿ ಆನಂತರ ನಾವು ಉಪ್ಪಲ್ಲಿ ಹಾಕಿಡಬೇಕಾಗತ್ತೆ. ಫ್ಯಾನ್ ಅಡಿಯಲ್ಲಿ ಇಟ್ಟು ಒಣಗಿಸದಿದ್ದರೂ ಪರವಾಗಿಲ್ಲ, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟು ಆನಂತರ ಉಪ್ಪಲ್ಲಿ ಮಿಕ್ಸ್ ಮಾಡಿ ಹಾಕಿ. ನಾನು ಕರಂಡೆಕಾಯಿದು ಮಾತ್ರ ತೋರಿಸಿದೆ, ಮಾವಿನಕಾಯಿದು ತೋರಿಸಿಲ್ಲ. ಮಾವಿನಕಾಯಿದು 20 ಮಿಡಿ ಏನೋ ಬಂದಿತ್ತು ಅಷ್ಟೇ, ಚಿಕ್ಕ ಚಿಕ್ಕದು. ಹಾಕಿ ಒಂದು 20 ದಿವಸ ಆಯ್ತು ನಂದು. ನಾನು 10 ದಿವಸದಲ್ಲಿ ಹಾಕಬೇಕಿತ್ತು, ನನಗೆ ಹುಷಾರಿಲ್ಲ ಕಾರಣ ನನಗೆ ಅದು ತೋರಿಸ್ಲಿಕ್ಕೆ ಆಗಿಲ್ಲ. ಅದಕ್ಕೆ ನಾನು ನಿನ್ನೆ ಮಾಡಿದೆ ಈ ಉಪ್ಪಿನಕಾಯಿನ. ಹಾಗೆಯೇ ನೋಡಿ, ಮಾವಿನ ಮಿಡಿನ ಹೀಗೆ ನೋಡಿ, ತುಂಬ ಹೀಗೆ ನೋಡಿ, ಅದರ ವ್ಯಾಲ್ಯೂಮ್ ಕಳ್ಕೊಂಡು ಅರ್ಧ ತನಕ ಆಗಿಬಿಡುತ್ತೆ. ಅಷ್ಟು ಅದನ್ನ ಅದು ಉಪ್ಪಲ್ಲಿ ಕೊಳಿಬೇಕು. ಆನಂತರ ಅದನ್ನ ಸೋಸಿಬಿಟ್ಟು ನೀರನ್ನು ಕುದಿಯೋಕ್ಕಿಡಬೇಕು. ನೋಡಿ, ಇದು ಕೂಡ ಕರಂಡೆಕಾಯಿ ನೋಡಿ, 1.5 ಬಾಟ್ಲಿ ಇದ್ದಿದ್ದು ನೋಡಿ, ಬರೀ 3/4 ಬಾಟ್ಲಿ ಆಗಿದೆ. ಅಷ್ಟು ಅದು ಶ್ರಿಂಕ್ ಆಗಿದೆ. ಅಷ್ಟು ಶ್ರಿಂಕ್ ಆಗದಿದ್ದರೆ ಉಪ್ಪಿನಕಾಯಿ ಹಾಳಾಗಿಬಿಡತ್ತೆ, ನೀರಿನ ಪಸೆ ಇರುತ್ತೆ. ನೋಡಿ, ಸೋಸಿಬಿಟ್ಟು ಆನಂತರ ಆ ನೀರನ್ನು ಕುದಿಯೋಕ್ಕಿಡಬೇಕು. ನಾವು ಕುದಿಬೇಕಿದ್ರೆ ಒಂದು ಕೆಂಪು ಮೆಣಸು ಹಾಕಿದರೆ ಗಲೀಜೆಲ್ಲ ಅಡಿಯಲ್ಲಿ ನಿಲ್ಲುತ್ತೆ. ಈ ಕಂಡೀಷನಲ್ಲಿ ನೀವು ಬೇಕಾದರೆ ಅದಕ್ಕೆ ಕುದಿಸಿ ಆರಿಸಿದ ನೀರೇ ಹಾಕಬೇಕು. ಮತ್ತು ಕೈಯಲ್ಲಿ ಆಗಲಿ ಪಾತ್ರೆಯಲ್ಲಾಗಿ ಚೂರು ನೀರಿನ ಪಸೆ ಇರಬಾರ್ದು. ಇದ್ದರೆ ಉಪ್ಪಿನಕಾಯಿ ಕೂಡಲೇ ಕೆಟ್ಟು ಹೋಗುತ್ತೆ. ನಾನೊಂದು 21 ವರ್ಷದಿಂದ ಈ ಉಪ್ಪಿನಕಾಯನ್ನು ಹಾಕ್ತಾ ಇದ್ದೀನಿ. 1 ವರ್ಷ ಕೂಡ ನನ್ನ ಕೈಯಲ್ಲಿ ಉಪ್ಪಿನಕಾಯಿ ಕೆಟ್ಟಿಲ್ಲ. ಆದ ಕಾರಣ ನೀವು ಇದೇ ಥರ ಮಾಡ್ಕೊಂಡು ಹೋದರೆ ಉಪ್ಪಿನಕಾಯಿ ಹಾಳಾಗೋದಿಲ್ಲ. ನಾನು ನೋಡಿ, ಅದು ಕುದೀತಾ ಬಂದಿದ್ದಾಗೆ ಅದನ್ನ ಆಫ್ ಮಾಡಿದೆ. ನೋಡ್ಬೋದು, ಇದು ಆಯಿತು. ಈಗ ಮಸಾಲೆ ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಆ್ಯಕ್ಚುಲಿ MTR ಅವ್ರದ್ದು ಮೆಣಸಿನ ಪುಡಿ ತೊಗೊಂಬಂದೆ, ಅದು ಒಂದು ವಾಟಿಯಷ್ಟು. ಆನಂತರ ನೋಡಿ, ಅರ್ಧ ವಾಟಿಯಷ್ಟು ನನ್ನ ಮನೆಯಲ್ಲಿರುವ ಅಡುಗೆಗೆ ಬಳಸುವಂತಹ ಖಾರ ಕಡಿಮೆ ಇರುವ ಮೆಣಸನ್ನು ಪುಡಿ ಮಾಡಿ ಇಟ್ಕೊಂಡೆ. ಸಾಸಿವೆ 1 ವಾಟಿ, ಮೆಂತ್ಯ ಹುಡಿ ಮತ್ತು ಜೀರಿಗೆ ಹುಡಿ 2 ಚಮಚ, ಇಂಗು 1 ಚಮಚ. ಇದನ್ನ ಫಸ್ಟ್ ನಾವು ಆ ಕುದಿಸಿದ ನೀರಲ್ಲಿ ಹಾಕಿ ನೆನೆಸಿಡಬೇಕು ಒಂದು 10 ನಿಮಿಷ. ಅದು ತಣ್ಣಗಾದಂಗೂ ಆಗುತ್ತೆ. ನೋಡಿ, ಎಲ್ಲನೇ ಮಿಕ್ಸ್ ಮಾಡಿ ಬಿಸಿನೀರು, ಅದೇ ಕುದಿಯುವ ಉಪ್ಪು ನೀರಲ್ಲಿ ಅದನ್ನು ನೆನೆಸಿಡಿ. ನೋಡಿ, ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇಂಗು ಕೂಡ 1 ಚಮಚಷ್ಟು ಹಾಕ್ಕೊಂಡೆ, ನೀವು ನೋಡ್ಬೋದು ಇಲ್ಲಿ. ಇದಕ್ಕೆ ಬೇಕಾದ ಚಿಟಿಕೆ ಅರಶಿನ ಕೂಡ ಹಾಕೋಬೋದು. ನಾನು ಚಿಟಿಕೆ ಅರಶಿನ ಹಾಕ್ಕೊಂಡಿದ್ದೀನಿ, ವಿಡಿಯೋ ಮಿಸ್ ಆಗಿದೆಯೋ ಗೊತ್ತಾಗ್ತಾ ಇಲ್ಲ ನನಗೆ. ನೋಡಿ, ಹಾಕಿದ್ದೀನಿ ನೋಡಿ. ಅರಶಿನ ಹಾಕಬೇಕು. ಇದೆಲ್ಲ ಮಿಕ್ಸ್ ಮಾಡಿ ಉಪ್ಪು ನೀರನ್ನು ಹಾಕಿ, ನೀರು ಸೋಸಬೇಕು ಆ್ಯಕ್ಚುಲಿ ಉಪ್ಪು ನೀರನ್ನು. ಅದರಲ್ಲಿ ತೊಟ್ಟಿನ ಅಂಶ ಎಲ್ಲ ಇರ್ತದೆ, ಅದು ಉಪ್ಪಿನಕಾಯಿಗೆ ಹೋಗೋದು ಬೇಡ. ನೋಡಿ, ಆ ಮೆಣಸು ಕೂಡ ಕೊನೆಗೆ ಅಡಿಯಲ್ಲಿ ಅದರಲ್ಲಿ ಮೆಣಸು ಇದು ಮಣ್ಣೆಲ್ಲ ಇದ್ದರೆ ಉಳಿದಿರುತ್ತೆ. ನಾವು ಸ್ವಲ್ಪ ಮಾಡಿದಾಗ ಅಷ್ಟು ಏನು ಜಾಸ್ತಿ ಕಾಣಿಸೋದಿಲ್ಲ. ಕಳೆದ ವರ್ಷ ಆ್ಯಕ್ಚುಲಿ ತುಂಬ ಉಪ್ಪಿನಕಾಯಿ ಮಾಡಿದ್ದೆ. ನನಗೆ ಅದು ಫಸ್ಟ್ ನಾನು ಕ್ಯಾಮರಾ ಹಿಡ್ಕೊಂಡು ಮಾಡೋ ಕಾರಣ ಕನ್ಫ್ಯೂಷನ್ ಆಗಿ ಎಲ್ಲನೂ ವಿಡಿಯೋ ಶೂಟ್ ಮಾಡೋಕ್ಕಾಗದೆ, ಇದು ವಿಡಿಯೋ ಮಿಸ್ ಆಗೆಲ್ಲ ಹೋಗಿತ್ತು. ಅದಕ್ಕೆ ಈ ಸಲ ಕರೆಕ್ಟಾಗಿ ತೋರಿಸಿದ್ದೀನಿ. ನೋಡಿ, ಇದರಲ್ಲಿ ಕೊಳ್ತೋಗಿರುತ್ತೆ ಕೆಲವು. ಕರಂಡೆಕಾಯಿ ಆಗಲಿ ಮಾವಿನಕಾಯಿ ಎಲ್ಲ ತೆಗೆದು ಎಸಿಬೇಕು ನಾವು ಅದನ್ನ. ಆನಂತರ ಅದು ತಣ್ಣಗಾದ ನೋಡಿ, ನೋಡಿ ಈಗ ಇದು ಗಟ್ಟಿಯಾಗಿದೆ, ನೀವು ಕಾಣ್ಬೋದು ಇಲ್ಲಿ. ಇದನ್ನ ಈಗ ಮಿಕ್ಸಿಗೆ ಹಾಕಿ ಚೆಂದ ಪೇಸ್ಟ್ ಮಾಡ್ಕೋಬೇಕು. ಜಾಸ್ತಿ ಇತ್ತು ಅಂದರೆ ನಾವು ಗ್ರೈಂಡರಲ್ಲಿಯೂ ಮಾಡ್ಬೋದು, ನಾವು ಕಡಿಯೋ ಕಲ್ಲಲ್ಲೂ ಮಾಡ್ತೇವೆ ಇದನ್ನೆಲ್ಲ. ಬಟ್ ಕೈ ತುಂಬ ಉರಿಯುತ್ತೆ. ತುಂಬ ಚಮಚೆ ಯೂಸ್ ಮಾಡಿ, ಕೈ ಯೂಸ್ ಮಾಡಿದರೆ ಕೈಯೆಲ್ಲ ಉರಿಯುತ್ತೆ ಹೊಸಬ್ರಿಗಾದರೆ. ಸ್ವಲ್ಪ ಆಮೇಲೆ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಉರಿ ಹೋಗಿ ಕಡಿಮೆ ಆಗುತ್ತೆ. ನೋಡಿ, ಒಂದು ಸಲ ಮಿಕ್ಸಿಗೆ ಹಾಕಿ ಆಯಿತು, ಇನ್ನೊಂದು ಸಲ ಮಿಕ್ಸಿಗೆ ಹಾಕಲಿಕ್ಕಿತ್ತು, ಅದನ್ನೂ ಹಾಕಿ ನೋಡಿ. ಆನಂತರ ಉಪ್ಪು ನೀರನ್ನೇ ಹಾಕಿ ಒಂದು ರೌಂಡ್ ಮಿಕ್ಸಿ ತಿರುಗಿಸಿದರೆ ಅದರಲ್ಲಿ ಹಿಡಿದಿದ್ದೆಲ್ಲ ಹೋಗ್ತದೆ. ನೋಡಿ, ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಇನ್ನೊಂದು ಸಲ ಹಾಕಿ ಬೇಕಾದಷ್ಟು ಇಲ್ಲಿ ಕುದಿಸಿ ಆರಿಸಿದ ನೀರನ್ನೇ ಹಾಕೋಬೇಕು. ಅದು ತುಂಬ ಇಂಪಾರ್ಟೆಂಟ್ ಇಲ್ಲಿ.
ಆಮೇಲೆ ಈ ಗ್ರೇವಿ ಇದೆ ನೋಡಿ, ಇದು ಬಿಸಿ ಇರಬಾರ್ದು. ಈ ಬಿಸಿ ಇದ್ದರೆ ಹಾಳಾಗೋ ಚಾನ್ಸು ಜಾಸ್ತಿ. ಆದ ಕಾರಣ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ನೀವು ಮಾಡಿ, ಕಂಟಿನ್ಯೂಸ್ ಒಂದೇ ಸವನೆ ಮಾಡಬೇಡಿ. ಅಥವಾ ಕುದಿಸಿ ಆರಿಸಿದ ನೀರು ಹಾಕಿದರೆ ಆರಾಮ್ಸೆ ಮಾಡ್ಕೋಬೋದು ನಾವು. ನೀರು ಬಿಸಿ ಇತ್ತು ಅಂತಂದರೆ ಸ್ವಲ್ಪ ಮಧ್ಯಾಹ್ನಗಿಂತ ಮುಂಚೆ ನೀರನ್ನೆಲ್ಲ ಕುದಿಸಿಟ್ಟು ಮಧ್ಯಾಹ್ನ ನಂತರ ನೀವು ಆ ಥರ ಮಾಡಬೇಕಾಗತ್ತೆ. ಬಿಸಿ ಇರುವಾಗ ಯಾವುದೇ ಕಾರಣಕ್ಕೂ ನೀವು ಮಾಡಬೇಡಿ. ನೋಡಿ, ಸ್ವಲ್ಪ ಗ್ರೇವಿ ಜಾಸ್ತಿ ಆಯಿತು, ನಾನು ತೆಗೆದಿಟ್ಟೆ. ಇನ್ನೊಂದ್ಸಲ ಯಾವುದಕ್ಕಾದ್ರೂ ಉಪ್ಪಿನಕಾಯಿಗೆ ಹಾಕ್ಬೋದು ಅಂತ. ನೋಡಿ, ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದರೂ ನೋಡಿ, ಆ ಕೊಳ್ತ ಸ್ವಲ್ಪ ಸ್ವಲ್ಪ ಕರಂಡೆಕಾಯಿ ಸಿಗ್ತಾ ಇತ್ತು. ಮಿಡಿ ಏನೂ ಆಗಿರಲಿಲ್ಲ, ಬಟ್ ತುಂಬ ಬಾಡಿ ಹೋಗಿತ್ತು ಅದು ಮಿಡಿ ನಾನು ತರುವಾಗಲೇ. ಈ ವರ್ಷ ಉಡುಪಿಯಲ್ಲಿ ನಮಗೆ ಮಿಡಿನೇ ಸಿಗಲಿಲ್ಲ ಅಂತ ಹೇಳ್ಬೋದು. ಒಂದು ವರ್ಷ ಮಿಡಿ ಸಿಗುತ್ತೆ, ಒಂದು ವರ್ಷ ಮಿಡಿ ಸಿಗಲ್ಲ. ಲಾಸ್ಟ್ ಇಯರ್ ತುಂಬ ಉಪ್ಪಿನಕಾಯಿ ಹಾಕಿದ್ದೆ, ಈ ಸಲ ಮಿಡಿನೇ ಸಿಕ್ಕಿಲ್ಲ. ನೋಡಿ, ಇದಾಯಿತು. ಈಗ ಸ್ವಲ್ಪ ನೀರು ಬೇಕಂದರೆ ಹಾಕ್ಕೊಂಡೆ ನೋಡಿ, ಕುದಿಸಿ ಆರಿಸಿದ್ದೆ. ಯಾಕೋ ಸ್ವಲ್ಪ ಗ್ರೇವಿ ಕಡಿಮೆ ಅಂತ ಅನ್ನಿಸ್ತು. ಆಮೇಲೆ ಮೆಂತ್ಯ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ದಪ್ಪ ಬರುತ್ತೆ ನಿಮಗೆ, ಸಾಸಿವೆ ಪುಡಿ ಮತ್ತು ಮೆಂತ್ಯ ಪುಡಿ ಹಾಕಿರೋದ್ರಿಂದ. ಮುಂಚಿನ ಕಾಲದೆಲ್ಲ ಸಾಸಿವೆನ ಬೀಸಿ ಅಥವಾ ಕುಟ್ಟಿ ಪುಡಿ ಮಾಡಿ ಆನಂತರ ಕಡಿತಾ ಇದ್ದರು. ಈಗ ಯಾರೂ ಕಡಿಯೋದಿಲ್ಲ, ಎಲ್ಲ ಮಿಕ್ಸಿಗೆ ಹಾಕ್ತೀವಿ ನಾವು. ಕೈ ತುಂಬ ಉರಿ ಬರುತ್ತೆ, ಕಡಿಯೋದಕ್ಕೆ ಎಲ್ಲರಿಗೂ ಆಗೋದಿಲ್ಲ ಇದು. ನೋಡಿ, ಈಗೆಲ್ಲ ತೊಳೆದು ಒಣಗಿಸಿಟ್ಟ ಭರಣಿಗೆ ಹಾಕಬೇಕು. ನನ್ನ ಹತ್ರ ಗಾಜಿನ ಭರಣಿ ಇತ್ತು, ಅದಕ್ಕೆ ಹಾಕಿದೆ ನಾನು. ಅದರಲ್ಲಿ ಅರ್ಧ ಆಯಿತು, ಅದು 2 kg ಉಪ್ಪಿನಕಾಯಿ ಆಗಿತ್ತು ಅಷ್ಟೇ. ನೋಡಿ, ಮಾಡಿ ನೋಡಿ ಫ್ರೆಂಡ್ಸ್, ಟ್ರೆಡಿಷನಲ್ ವೇ ಆಫ್ ಮೇಕಿಂಗ್ ಉಪ್ಪಿನಕಾಯಿ ಅಂತ. ನೋಡಿ, ಆನಂತರ ಒಂದು ಬಾಂಡೆಯಲ್ಲಿ ಕಲ್ಲು ಉಪ್ಪು ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ಅದು ನೀರಿನ ಪಸೆ ಎಲ್ಲ ಹೋಗಬೇಕು. ಕಲ್ಲುಪ್ಪು ಹಾಕಿದರೂ ನಡೆಯುತ್ತೆ, ಎಳ್ಳೆಣ್ಣೆ ಹಾಕಿದರೂ ನಡೆಯುತ್ತೆ. ನೋಡಿ, ಉಪ್ಪಿನಕಾಯಿ ನೋಡಿ ಹೇಗಾಯಿತು ಅಂತಂದ್ಬಿಟ್ಟು. ಈಗ ಬಾಯಿ ಕ್ಲೋಸ್ ಮಾಡಬೇಕು ನಾವು ಅದಕ್ಕೆ. ನನಗೆ ಹೇಳ್ತಾ ಇರಬೇಕು, ವಾಯ್ಸ್ ಓವರ್ ಮಾಡ್ತಾ ಇರಬೇಕು, ಇದನ್ನು ಬಾಯಲ್ಲಿ ನೀರು ಬರ್ತಾ ಉಂಟು. ನಮಗೆಲ್ಲ ಅಷ್ಟು ಇಷ್ಟ ಈ ಉಪ್ಪಿನಕಾಯಿ. ಒಂದು ಶುಭ್ರವಾದ ಕಾಟನ್ ಬಟ್ಟೆನ ಅದರ ಮೇಲೆ ಹಾಕಿ ನೋಡಿ, ಎಲ್ಲ ಕವರ್ ಆಗುವಂಗೆ ಹಾಕಿ ಅದರ ಮೇಲೆ ಉಪ್ಪು ಹಾಕಿ. ಉಪ್ಪು ಅಲ್ವಾ, ನಿಮಗೆ ಎಳ್ಳೆಣ್ಣೆನ ಕುದಿಸಿ ಒಂದು ಮುಕ್ಕಾಲು ಲೋಟೆ, ಒಂದು ಕಪ್ಪಷ್ಟು ಇದಕ್ಕೆ ಎಣ್ಣೆ ಬೇಕಾಗ್ತದೆ, ಬಾಯಿ ಅಗಲ ಇರೋದ್ರಿಂದ. ಹಾಕಿ ಬಿಸಿ ಮಾಡಿ ಅದನ್ನ ಆರಿಸಿ ಒಂದು ಸ್ವಲ್ಪ ಇಂಗು ಹಾಕಿ ಅದರ ಮೇಲೆ ಹಾಕ್ಬೋದು, ಅಥವಾ ಉಪ್ಪು ಹಾಕ್ಬೋದು. ಇದು ಬಾಯಿ ಅಗಲ ಇರೋದ್ರಿಂದ ನಾನು ಉಪ್ಪು ಹಾಕಿದರೆ ತೆಗಿಲಿಕ್ಕೆ ಆಗುತ್ತೆ ಅಂದ್ಬಿಟ್ಟು ಉಪ್ಪೇ ಹಾಕಿದೆ. ನೋಡ್ಬೋದು ನೋಡಿ, ಅದಕ್ಕೆ ಪ್ಲಾಸ್ಟಿಕ್ ಕವರ್ ಹಾಕಿ ಒಂದು ಬಟ್ಟೆ ಹಾಕಿ ಅದರ ಮುಚ್ಚಳ, ನನಗೆ ಮುಚ್ಚಳ ಸಿಗಲೇ ಇಲ್ಲ, ನೋಡಬೇಕಿದ್ರು ಡಿಶ್ ವಾಷರ್ ಒಳಗೆ ಅಡಿಯಲ್ಲಿ ಕೂತಿತ್ತು ಯಾವುದ್ರದ್ದು. ಆನಂತರ ಇನ್ನೊಂದ್ಸಲ ಕಟ್ಟಿದರೆ ಸರಿ ಅಂತ ಅಂದ್ಬಿಟ್ಟು ಹೀಗೆ ಮಾಡಿ ಉಪ್ಪಿನಕಾಯಿ ಕಟ್ಟಿ ತೆಗೆದಿಟ್ಟೆ. ನೋಡ್ಬೋದು ನೀವು, ನೀಟಾಗಿ ಉಪ್ಪಿನಕಾಯಿ ಮಾಡ್ಕೊಳ್ತೀನಿ. ಮನೆ ಉಪ್ಪಿನಕಾಯಿ ಯಾವುದೇ ಕೆಮಿಕಲ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ನನ್ನ ಹತ್ರ 6-7 ವರ್ಷ, ಒಂದು 10 ವರ್ಷ ತನಕ ಬಂದ ನಿದರ್ಶನ ಕೂಡ ಇದೆ. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ಉಪ್ಪಿನಕಾಯಿ ಮನೆಯಲ್ಲಿ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್.